ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಶ್ಲೋಕ 221. दूई जने प्रेमावेश करे न क्रंदन प्रेमा आनंदे शीतिल हैला दूई हाहाकार मन. Yes. दूई जने प्रेमावेश करे न क्रंदन प्रेमानंदे शीतिल हैला दूनाकार मन. ಅನುವಾದ: ದೈವೋನ್ಮಾದದ ಪ್ರೀತಿಯಿಂದ ಇಬ್ಬರು ಬಾಷ್ಪಗಳನ್ನು ಸುರಿಸ ಹತ್ತಿದರು, ಅದರಿಂದ ಅವರಿಬ್ಬರ ಮನಸ್ಸುಗಳು ಸಡಿಲವಾದವು. ರಾಮಾಂಧ್ರಾಯ ಚೈತನ್ಯ ಮಹಾಪ್ರಭುಗಳ ಪಾದನ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಆಗ ಪ್ರಭು ಅವರನ್ನು ಎಬ್ಬಿಸಿ ಅಪ್ಪಿಕೊಂಡರು. ಈಗ ಎಂತಾಗ್ತದೆ? ದೈವೋನ್ಮಾದದ ಪ್ರೀತಿಯಿಂದ ಇಬ್ಬರು ಬಾಷ್ಪಗಳನ್ನು ಸುರಿಸ ಹತ್ತಿದರು. ಅಂದ್ರೆ ಇದೆಂತ ಹೇಳುವಂಥದ್ದು ನಿಜವಾದ ಎಕ್ಸ್ಟೆಕ್ಸಿಯಲ್ಲಿ ಬರುವಂತ ಆಶು ಬಾಷ್ಪ. ಮನಸ್ಸು ಸಡಿಲಾದವಂತೆ. ನೆಕ್ಸ್ಟ್ ನೋಡುವ ಶ್ಲೋಕ 322. ಕಥಾಕ್ಷಣಿ ದೂಯಿ ಜನ ಸುಸ್ಥಿರನ ನಾನಾ ಇಷ್ಟ ಗೋಷ್ಠಿ ಕರೆ ಏಕತ್ರ ವಶೀಯ. ಕೆಲ ಹೊತ್ತಿನ ಅನಂತರ ಅವರಿಬ್ಬರು ಶಾಂತರಾಗಿ ಒಂದೆಡೆ ಕುಳಿತು ಅನೇಕ ವಿಷಯಗಳನ್ನು ಕುರಿತು ಚರ್ಚಿಸಿದರು. ಅಂದ್ರೆ ಎಕ್ಸ್ಟಸಿಗೆ ಹೋದ ಮೇಲೆ ವಾಪಸ್ ಎಂತ ಹೇಳುವಂತದ್ದು ನಾರ್ಮಲ್ ಆಗುವಂಥದ್ದು ಸ್ವಲ್ಪ ಸಮಯ ಆಗ್ತದೆ. ಒಮ್ಮೆಲೆ ಬರ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಸ್ವಲ್ಪ ಒಂದು ಹೊತ್ತಿನ ನಂತರ ಎಂತ ಆಯ್ತು, ಇಬ್ಬರು ನೋಡಿ ಇಲ್ಲಿ ಪ್ರಿವಿಯಸ್ ಶ್ಲೋಕದಲ್ಲಿ ದೈವೋನ್ಮಾದದ ಪ್ರೀತಿ ಇಬ್ಬರು ಭಾಷಣ ಸುರಿ ಸಹ ಹತ್ತಿದರು. ಮತ್ತೆ ಕೆಲ ಹೊತ್ತಿನ ಅನಂತರ ಅವರಿಬ್ಬರು ಶಾಂತರಾಗಿ ಒಂದೆಡೆ ಕುಳಿತು ಅನೇಕ ವಿಷಯಗಳನ್ನು ಕುರಿತು ಚರ್ಚಿಸಿದರು. ಶ್ಲೋಕ 323. तीर्थयात्रा कथा प्रभु शकला कहिला ಕರ್ಣಾಮೃತ ಬ್ರಹ್ಮ ಸಮಿತ ದೂಹಿ ಪುಂತಿರಿಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ರಾಮನದಾಯರಿಗೆ ತಮ್ಮ ತೀರ್ಥಯಾತ್ರೆಯ ಉಜ್ವಲ ವಿವರಗಳನ್ನು ನೀಡಿದರು ಹಾಗೂ ತಾವು ಅದು ಹೇಗೆ ಕೃಷ್ಣ ಕರ್ಣಾಮೃತ ಮತ್ತು ಬ್ರಹ್ಮ ಸಂಹಿತೆಗಳನ್ನು ದೊರಕಿಸಿದರು ಎಂದು ಹೇಳಿ ಆ ಎರಡು ಗ್ರಂಥಗಳನ್ನು ರಾಮನದಾಯರಿಗೆ ಕೊಟ್ಟರು. ಇದುವೇ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು ಎರಡು ಕೂಡ ತುಂಬಾ ಟಾಪ್ ಮೋಸ್ಟ್ ಅಂತೆ. ಯಾವುದು? ಕರ್ಣಾಮೃತ ಮತ್ತೆ ಬ್ರಹ್ಮ ಸಂಹಿತೆ. ಹಾಗಾಗಿ ಈಗ ಆ ಗ್ರಂಥವನ್ನು ರಾಮನದಾಯರಿಗೆ ಕೊಡ್ತಾರೆ. ಶ್ಲೋಕ 324. ಪ್ರಭು ಕಹೆ ತುಮಿಯೇ ಸಿದ್ಧಾಂತ ಕಹಿಲೆ ಹೇ ದೋಯಿ ಪುಂತಿ ಸೇ ಸಭ ಸಾಕ್ಷಿ ದಿಲೆ. ಪ್ರಭುಗಳು ಹೇಳಿದರು, ನೀವು ನನಗೆ ಭಕ್ತಿ ಸೇವೆ ಬಗ್ಗೆ ಹೇಳಿದೆಲ್ಲವನ್ನು ಈ ಎರಡು ಗ್ರಂಥಗಳು ಬೆಂಬಲಿಸುತ್ತವೆ.
ಅಂದ್ರೆ ಚೇತನ್ ಮಹಾಪ್ರಭು ಹೇಳುವಂಥದ್ದು. ಇದಕ್ಕಿಂತ ಮುಂಚೆ ರಮಣ್ ರಾಯ್ ಮತ್ತೆ ಚೇತನ್ ಮಹಾಪ್ರಭುದು ಸಂಭಾಷಣೆ ಆಗ್ತದೆ. ಆಗ ರಮಣ್ ರಾಯ್ ತುಂಬಾ ಹೇಳ್ತಾನೆ, ನೀನು ಹೇಳು ಅಂತ. ಅದು ಹೇಳ್ತಾ 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 ಹೈಯೆಸ್ಟ್ಗೆ ಹೋಗ್ತಾನೆ. ಮತ್ತೆ ಈಗ ಚೇತನ್ ಮಹಾಪ್ರಭು ಹೇಳುವಂತದ್ದು, ನೀವು ನನಗೆ ಭಕ್ತಿ ಸೇವೆ ಬಗ್ಗೆ ಹೇಳಿದೆಲ್ಲವನ್ನು ಈ 2 ಗ್ರಂಥಗಳು ಬೆಂಬಲಿಸುತ್ತವೆ ಅಂತ ಹೇಳ್ತಿದ್ದಾರೆ. ನೋಡಿ, ಪ್ರಭುಪಾದ್ ಯಾವಾಗಲೂ ಇದನ್ನು ಹೇಳ್ತಾರೆ. ಪ್ರಭುಪಾದ್ ಇದು ನೀವು ಭಾವಾರ್ಥವನ್ನು ನೀವು ಓದಿದ್ರೆ, ಪ್ರಭುಪಾದ್ ಇಮಿಡಿಯೇಟ್ ಶಾಸ್ತ್ರದಿಂದ ಯಾವ್ದಾದ್ರು ಒಂದು ಪಾಯಿಂಟ್ ಹೇಳ್ಬೇಕಿದ್ರೆ, ಚರ್ಚೆ ಮಾಡ್ಬೇಕಿದ್ರೆ ಶಾಸ್ತ್ರದಿಂದ ಶ್ಲೋಕವನ್ನು ತರ್ತಾರೆ, ಕೊಟೇಶನ್ ತರ್ತಾರೆ. ಹಾಗೆ ಇದು ತುಂಬಾ ಮುಖ್ಯ. ಚೈತನ್ಯ ಮಹಾಪ್ರಭು ಕೂಡ ಅದನ್ನೇ ಹೇಳುವಂತದ್ದು. ಭಕ್ತಿ ಸೇವೆ ಬಗ್ಗೆ ನೀವು ಹೇಳಿದೆಲ್ಲ ಈ 2 ಗ್ರಂಥಗಳು ಬೆಂಬಲಿಸುತ್ತದೆ ಅಂತ ಹೇಳ್ತಾರೆ. ಶ್ಲೋಕ 325. ಹರೇ ಕೃಷ್ಣ. ರಾಯೇರಾನಂದ ಹೈಲ ಪುಸ್ತಕ ಪಾಯಿಯ ಪ್ರಭು ಸಹ ಆಸ್ವಾದಿಲ ರಾಕಿಲ ಲಿಖಿಯ. ಈ 2 ಪುಸ್ತಕಗಳನ್ನು ಸ್ವೀಕರಿಸಲು ರಾಮನ್ ರಾಯರಿಗೆ ತುಂಬಾ ಆನಂದವಾಯಿತು. ಅವರು ಪ್ರಭುಗಳೊಂದಿಗೆ ಆ ಗ್ರಂಥಗಳ ವಿಷಯವನ್ನು ಆಸ್ವಾದಿಸಿ ಅವುಗಳ ಒಂದೊಂದು ಪ್ರತಿ ಮಾಡಿಕೊಂಡರು. ಈಗ ರಾಮನ್ ರಾಯರಿಗೆ ತುಂಬಾ ಖುಷಿ ಆಗ್ತದೆ 2 ಪುಸ್ತಕ. ಹಾಗಾಗಿ ಅವ್ರಿಗೆ ಅಂತ ಹೇಳುವಂಥದ್ದು, ಆ ಗ್ರಂಥಗಳ ವಿಷಯವನ್ನು ಆಸ್ವಾದಿಸಿ ಅವುಗಳ ಒಂದೊಂದು ಪ್ರತಿ ಮಾಡಿಕೊಂಡರು. ಶ್ಲೋಕ 326. ಗೋಸಾನಿ ಐಲಾ ಗ್ರಾಮೆ ಹೈಲಾ ಕೋಲಾಹಲ ಪ್ರಭು ಕೆ ದೇಖಿತೆ ಲೋಕ ಐಲಾ ಸಕಲ. ಶ್ರೀ ಚಂದ್ರ ಮಹಾಪ್ರಭುಗಳು ವಿದ್ಯಾನಗರ ಗ್ರಾಮದಲ್ಲಿ ಬಂದಿರುವ ಸುದ್ದಿ ಹರಡಿದೊಡನೆ ಪ್ರತಿಯೊಬ್ಬರು ಪುನಃ ಅವರನ್ನು ಕಾಣಲು ಬಂದರು. ಈಗ ಚೈತನ್ಯ ಮಹಾಪ್ರಭು ಅಲ್ಲಿ ವಿದ್ಯಾನಗರ ಬರ್ತಾರೆ. ಆಗ ಎಲ್ಲರೂ ವಾಪಸ್ ಅಲ್ಲಿಗೆ ಬರ್ತಾರಂತೆ ಚೈತನ್ಯ ಮಹಾಪ್ರಭು ಕಾಣಲು. ಶ್ಲೋಕ 327. ಲೋಕಾದೇಕಿ ರಾಮಾನಂದ ಗೇಲ ನಿಜ ಗಾರೆ ಮಧ್ಯಾಹ್ನ ಉತ್ತಿಲ ಪ್ರಭು ಭಿಕ್ಷಕರಿ ಬಾರೆ. ಅಲ್ಲಿ ನೆರೆದ ಜನರನ್ನು ನೋಡಿದ ಮೇಲೆ ಶ್ರೀ ರಾಮಾನಂದರಾಯರು ಸ್ವಂತ ಮನೆಗೆ ಮರಳಿದರು. ಮಧ್ಯಾಹ್ನದಲ್ಲಿ ಶ್ರೀ ಚಂದ್ರ ಮಹಾಪ್ರಭುಗಳು ಭೋಜನಕ್ಕಾಗಿ ಎದ್ದರು. ಹಾಗಾಗಿ ಜನರು ನೆರೆದ ಮೇಲೆ ಅಲ್ಲಿಂದ ರಾಮಾನಂದರಾಯರು ಹೋಗ್ತಾರೆ. ಮತ್ತೆ ಮಧ್ಯಾಹ್ನ ಶ್ರೀ ಭೋಜನಕ್ಕಾಗಿ ಎದ್ದರು. ಶ್ಲೋಕ 328. ರಾತ್ರಿ ಕಾಲೇ ರಾಯ ಪುನಃ ಕೈಲ ಆಗಮನ ದೂಯಿ ಜನೆ ಕೃಷ್ಣ ಕಥೆಯ ಕೈಲ ಜಾಗರಣ. ಶ್ರೀ ರಾಮನರಾಯರು ರಾತ್ರಿ ಮತ್ತೆ ಬಂದು ಪ್ರಭುಗಳೊಂದಿಗೆ ಕೃಷ್ಣ ಲೀಲೆಗಳ ಮೇಲೆ ಚರ್ಚೆ ನಡೆಸಿದರು. ಹೀಗೆ ಇಡೀ ರಾತ್ರಿ ಜಾಗರಣೆ ಮಾಡಿದರು. ನೋಡಿ, ಇದೆಲ್ಲ ಈಗ ಕೆಲವರೆಲ್ಲ ಏಕಾದಶಿಗೆ ಜಾಗರಣೆ ಮಾಡ್ತಾರೆ. ಈಗ ಈ ಜಾಗರಣೆಗೆ ಎಂತಾದ್ರೂ ಅರ್ಥ ಉಂಟಾ? ಹೆಚ್ಚಿನವರು ಕೆಲವರೆಲ್ಲ ಮಾಡ್ತಾರೆ ಜಾಗರಣೆ. ಎಸ್, ಹರೇ ಕೃಷ್ಣ. ಇಲ್ಲ ಪ್ರಭು. ಯಾಕೆ ಇಲ್ಲ? ಅವ್ರು ಮಾಡೋದು ನೋಡಿ, ಮಾಡುವಂತದ್ದು ಒಳ್ಳೇದೇ, ತಪ್ಪಲ್ಲ ಜಾಗರಣೆ. ಅಲ್ಲಿ ಕೃಷ್ಣನಲ್ಲಿ ಯಾವ ಚರ್ಚೆನೇ ಇಲ್ಲ. ಅಲ್ಲಿ ಕೃಷ್ಣ ಕೆಲವರೆಲ್ಲ ಭಜನ್ ಮಾಡ್ತಾ ಇರ್ತಾರೆ ರಾತ್ರಿ ಇಡೀ. ಅದು ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಷ್ಟೇ. ದೇವತೆಗಳಲ್ಲ, ಕೆಲವರೆಲ್ಲ ಜಾಗರಣೆ ಮಾಡ್ತಾರೆ. ಕೃಷ್ಣ ಭಜನೆ ಕೂಡ ಜಾಗರಣೆ ಮಾಡ್ತಾರೆ. ಏಕಾದಶಿ ದಿವಸ ಎಲ್ಲ ಮಾಡ್ತಾರೆ ಜಾಗರಣೆ, ಕೃಷ್ಣ ಭಜನೆ ಎಲ್ಲ ಹೇಳ್ತಾರೆ. ಆದ್ರೆ ಯಾಕೆ ಅದು ಸರಿಯಲ್ಲ? ಯಾಕೆ, ಯಾರಾದ್ರೂ ಹೇಳ್ಬೋದಾ? ಅದು ವೇದಗಳಲ್ಲಿ ಇಲ್ಲ ಪ್ರಭು. ಅಲ್ಲ, ಅಲ್ಲಿ ಹೇಳ್ತಾರೆ ಏಕಾದಶಿದು ಜಾಗರಣೆ ಮಾಡ್ಬೇಕು ಅಂತ. ಯಾರು ಹೇಳ್ತೀರಿ? ಕೃಷ್ಣ ಪಂಥದಲ್ಲೇ ಏಕಾದಶಿಯೆಲ್ಲ ರಾತ್ರಿ ಜಾಗರಣೆ ಮಾಡ್ತಾರೆ ಕೆಲವರು. ಅಂದ್ರೆ
ಸೇವೆಯಲ್ಲಿ ನಿರತರಾದವರು ಹೆಚ್ಚಾಗಿ ಮಾಡುವುದಿಲ್ಲ. ಸೇವೆಯಲ್ಲಿ ಯಾರು ನಿರತರಾಗಲಿಲ್ಲ ಅವರೆಲ್ಲ ಮಾಡ್ತಾರೆ. ಎಸ್, ಯಾರದು ಹೇಳ್ಬೋದಾ ಇದಕ್ಕೆ? ಸೇವೆ ಬಹಳ ಮುಖ್ಯ ಅದು ಜಾಗರಣೆಗಿಂತ. ಅಲ್ಲ ಹಾಗೆಲ್ಲ ನೋಡಿ, ಸೇವೆ ಅಂದ್ರೆ ಈಗ ನಾವೆಲ್ಲ ಸೇವೆಯಲ್ಲಿ ಇದ್ದೇವೆ, ನಾವೆಲ್ಲ ಜಾಗರಣೆ ಮಾಡುದಿಲ್ಲ. ನಾವು ಏಕಾದಶಿ ದಿವಸ ರಾತ್ರಿ ಮಲಗ್ತೇವೆ, ಮತ್ತೆ ಬೆಳಿಗ್ಗೆ ಎದ್ದು ವಾಪಸ್ ಸೇವೆ ಮಾಡ್ತೇವೆ. ಈಗ ಸೇವೆಯಲ್ಲಿ ಯಾರೆಲ್ಲ ಇರುವುದಿಲ್ಲ, ಮನೆಯಲ್ಲಿರುವವರೆಲ್ಲ ಕೆಲವರು ಮಾಡ್ತಾರೆ. ಆದ್ರೆ ಅದು ಆ ರೀತಿಯ ಜಾಗರಣೆ ಅಲ್ಲ. ಯಾರು ಹೇಳ್ತೀರಿ ಇದಕ್ಕೆ ಅರ್ಥ? ಯಾರಿಗೆ ಹೇಳಲಿಕ್ಕೆ ಆಗುದಿಲ್ಲ? ಓಕೆ, ಎಸ್, ನಾನೇ ಹೇಳ್ತೇನೆ ನೋಡಿ. ಹೇಗೆ ಅಂದ್ರೆ, ಈಗ ಜಾಗರಣೆ ಮಾಡಿದ ಮೇಲೆ, ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಪ್ರಭುಪಾದ್ ಈಗ ಅಮೆರಿಕದಲ್ಲಿ ಇದ್ದಾರೆ. ಸಪೋಸ್ ಅವರು ಭಾರತಕ್ಕೆ ಬರುವಂತದ್ದು. ಅಮೆರಿಕದಲ್ಲಿ ಈಗ ಡೇ ಟ್ರಾವೆಲಿಂಗ್ ಮಾಡ್ತಾರೆ, ವಾಪಸ್ ಭಾರತಕ್ಕೆ ಬರುವ ಡೇ ಪ್ರಭುಪಾದಿಗೆ ಅದು ಎಂತ ಹೇಳುವಂತದ್ದು, ಡೇ ಅಲ್ಲಿ ಹೇಗೆ ಉಂಟು ಹಾಗೆ ಅವರು ಇರ್ತಾರೆ. ಆದ್ರೆ ಅವರ ಶಿಷ್ಯರಿಗೆ ಅಂತಂದ್ರೆ, ಈಗ ನಾವು 24 ಗಂಟೆ ನಾವು ನಿದ್ದೆ ಮಾಡದಿದ್ರೆ ನಮ್ಗೆ ಟೋಟಲಿ ತಲೆ ಚಕ್ಕರ್ ಆಗ್ತದೆ, ಇನ್ನೊಂದು ಆಗ್ತದೆ, ಇದು ಆಗ್ತದೆ. ಅವ್ರಿಗೆ ಆಗ್ತಾ ಇರ್ಲಿಲ್ಲ. ಪ್ರಭುಪಾದ ಎಜೆಸ್ಟ್ ಆಗ್ತಾ ಇದ್ರು. ಈಗ ಗುರು ಮಹಾರಾಜ್ ಕೂಡ ಅದೇ ರೀತಿ. ಗುರು ಮಹಾರಾಜ್ ಅಮೆರಿಕದಿಂದ ಬರುವಾಗ ಈಗ ಸೌತ್ ಇಂಡಿಯಾಗೆಲ್ಲ ಬರ್ತಾ ಇದ್ರು, ಶ್ರೀರಂಗಂಗೆ, ತಿರುಪತಿಗೆ, ಚೆನ್ನೈಗೆಲ್ಲ ಬರುವಾಗ ಅವರೊಟ್ಟಿಗೆ ಒಂದು 2 ಅಸಿಸ್ಟೆಂಟ್ ಇದ್ರೆ, ಇದು ಮುಂಚೆ ಅವರ ಹೆಲ್ತ್ ಸರಿ ಇರುವಾಗ, ಅವರು ಬಂದು ಸ್ನಾನ ಮಾಡಿ ಎಂತ ರೆಸ್ಟ್ ಮಾಡಿದ್ರು, ವಾಪಸ್ ಟೀಚಿಂಗ್ ಹೋಗ್ತಾ ಇದ್ರು. ಆದ್ರೆ ಉಳಿದವರಿಗೆಲ್ಲ ಆಗ್ತಾ ಇರ್ಲಿಲ್ಲ. ಈಗ ಹೀಗಂದ್ರೆ ಜಾಗರಣೆ ಮಾಡಿದ ಮೇಲೆ ನೆಕ್ಸ್ಟ್ ದಿವಸ ಹೇಗಂದ್ರೆ ರೆಸ್ಟ್ ಮಾಡ್ಲಿಕ್ಕಿಲ್ಲ. ಈಗ ನೀವು ನಿದ್ದೆ ಮಾಡಿ ನೆಕ್ಸ್ಟ್ ದಿವಸ ಯಾವ ರೀತಿ ಸೇವೆ ಮಾಡ್ತೀರಿ ಆ ರೀತಿ ಸೇವೆ ಮಾಡ್ಬೇಕಂತ, ಆ ರೀತಿ ಮಾಡ್ಬೇಕು. ಅದು ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಪ್ರಭುಪಾದ್ ಹೇಳುವಂತದ್ದು, ಆರ್ಟಿಫಿಷಿಯಲಿ ನಾವು ಈ ನೆಲೆಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಪ್ರಭುಪಾದ್ ದಿವಸದಲ್ಲಿ 2 ಗಂಟೆ ಮಲಗ್ತಾ ಇದ್ರು, 10ರಿಂದ 12. ಈಗ ನಾನು ಪ್ರಭುಪಾದ್ ಆಗ್ತೇನೆ, ನಾನು ಕೂಡ 10ರಿಂದ 12 ಮಲಗ್ತೇನೆ. ಈಗ ಮೊನ್ನೆ ಯಾತ್ರೆ ಟೈಮಲ್ಲಿ ನಾನೊಂದು 5-6 ದಿವಸ 5-6 ದಿವಸ ಮೊನ್ನೆ ಯಾತ್ರೆಯಲ್ಲಿ ರಾತ್ರಿ 11 ಮಲಗಿ 2ವರೆಗೆ ಹೇಳ್ತಾ ಇದ್ದೆ. 7ನೇ ದಿವಸ ಆಗ್ಲಿಲ್ಲ, ಅಂದ್ರೆ 12:30, 1:30, 2:30, 3 ಗಂಟೆ 6 ದಿವಸ ಮಾಡಿದೆ. 7ನೇ ದಿವಸ ಪ್ಯಾಚ್ ಆಯ್ತು, ಆಗುದಿಲ್ಲ. ಮತ್ತೆ 6-7 ಗಂಟೆ ಮಲಗಿದೆ ನೆಕ್ಸ್ಟ್. ಹಾಗಾಗಿ ನಮ್ಗೆ ನಾವು ಇಮಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ರೀತಿ ಮಾಡ್ಬೇಕು. ಈಗ ಗೊತ್ತಾಯ್ತಾ ಜಾಗರಣೆ ಮಾಡಿ ನಾವು ಹೇಗಿರ್ಬೇಕಂತ? ಇದೆಲ್ಲ ಪ್ಯೂರ್ ಡ್ಯೂಟೀಸ್ಗೆ ಮಾಡ್ಲಿಕ್ಕೆ ಆಗ್ತದೆ, ಮಾಮೂಲಿ ಜನಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೀವು ಜಾಗರಣೆ ಮಾಡಿ ವಾಪಸ್ ಮರುದಿವಸ ನೀವು ಸೇವೆಯನ್ನು ಬಿಡ್ಲಿಕ್ಕಿಲ್ಲ. ಬಾಕಿ ದಿವಸ ನೀವು ಹೇಗೆ ಸೇವೆ ಮಾಡ್ತೀರಾ ಆ ರೀತಿ ಮಾಡ್ಬೇಕು. ಈ ರೀತಿ ಮಾಡ್ಲಿಕ್ಕೆ ಆಗ್ತದಾ? ಎಸ್, ಈಗ ಹೇಳಿ, ಗೊತ್ತಾಯ್ತಾ? ಇಲ್ಲ ಪ್ರಭುಜಿ, ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಪ್ರಭುಜಿ. ನೈಟ್ ಡ್ಯೂಟಿ ಮಾಡಿ ಡೇ ಟೈಮ್ ಕೆಲಸ ಮಾಡು ಹೇಳ್ದಾಗ ಆಗಲ್ಲ ಪ್ರಭುಜಿ. ಎಸ್, ಹಾಗಾಗಿ ಆರ್ಟಿಫಿಷಿಯಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅಡ್ವಾನ್ಸ್ ಆದ್ಮೇಲೆ ಮಾಡ್ಲಿಕ್ಕೆ ಆಗ್ತದೆ. ಕೆಲವರೆಲ್ಲ ಮಾಡ್ತಾರೆ, ಕೆಲವರೆಲ್ಲ ಏಕಾದಶಿಗೆ ಜಾಗರಣೆ ಮಾಡುವಂಥದ್ದು, ಮತ್ತೆ ಮರುದಿವಸ ಫುಲ್ ಡೇ ಮಲಗುವಂಥದ್ದು. ಅಲ್ಲ, ಹೇಳಿದ್ದಾರೆ ಏಕಾದಶಿಗೆ ಜಾಗರಣೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಕೆಲವರು ಏಕಾದಶಿಗೆ ಉಪವಾಸ ಮಾಡುದು, ನಿರ್ಜಲ ಮಾಡುವಂಥದ್ದು, ಮರುದಿವಸ ಮಲಗುವಂಥದ್ದು. ಇರುವಂಥದ್ದು ಅವರ್ ಮೂವ್ಮೆಂಟ್ ಇಸ್ ಪ್ರೀಚಿಂಗ್ ಮೂವ್ಮೆಂಟ್. If you are sleeping by doing nirjal, next day if you are sleeping and you are sick, why you are doing? Eat something and you preach. ಇದೆಲ್ಲ ಪ್ರಾಕ್ಟಿಕಲ್ ಥಿಂಗ್ಸ್. ನಾವು ನೋಡಿ, ಇದಕ್ಕೆ ಕೆಲವರಿಗೆಲ್ಲ ಹೇಗೆಂದ್ರೆ ಅವರು ಈ ಎಮ್ಮೆ ತರ ಭಕ್ತಿಗೆ ಬಂದಿದ್ದಾರೆ, ಆದ್ರೂ ಕೂಡ ಕೇಳುವುದಿಲ್ಲ. ತುಂಬಾ ಮಂದಿ ಇದ್ದಾರೆ, ತುಂಬಾ ಮಂದಿ ಈ ರೀತಿ. ಇದು ಭಕ್ತಿಯಲ್ಲಿ ಕೃಷ್ಣ ಪ್ರಜ್ಞೆ ಬಂದು ಈ ರೀತಿ ಮಾಡುವವರಿದ್ದಾರೆ. ಈ ರೀತಿ ಮಾಡಬಾರ್ದು. ಹಾಗಾಗಿ ಗ್ರಾಜುಯಲಿ ಹಂತ ಹಂತವಾಗಿ ನಾವು ಎಲಿವೇಟ್ ಆಗ್ಬೇಕು. ಈಗ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮಾಡಿದ ತಪಸ್ಸನ್ನೆಲ್ಲ ನಾವು ಈಗ ಮಾಡ್ಲಿಕ್ಕೆ ಆಗುದಿಲ್ಲ. ಅವರೆಲ್ಲ ದೇ ಆರ್ ಮಂಜರೀಸ್, ನಾವು ಮಂಜರೀಸ್ ಅಲ್ಲ, ವಿ ಆರ್ ಬದ್ಧ ಜೀವಾಸ್.
So Baddha Jivas has to practice nice Krishna consciousness under the guidance of a senior Vaishnava. What Vaishnava says he has to follow. ಈ ರೀತಿ ಮಾಡಿದ್ರೆ ಮಾತ್ರ ನಮ್ಗೆ ಎಲಿವೇಟ್ ಆಗ್ತದೆ, ಇಲ್ಲ ಆಗುದಿಲ್ಲ. ಭಕ್ತಿಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ಆಗ್ತದೆ, ಇಲ್ಲದ ಆಗುದಿಲ್ಲ. ಅದು ಜನರು ಕೇಳುದಿಲ್ಲ. ಅಂದ್ರೆ ಮೈಂಡ್, ಈಗ ನಾನು ಮತ್ತೆ ನಮ್ಮ ಶಾಪಿಗೆ ಕಾರಲ್ಲಿ ಬರುವಾಗ ಅವ್ರು ಹೇಳ್ತಾ ಇದ್ರು, ಮೈಂಡ್ ಈಸ್ ಅವರ್ ಗ್ರೇಟೆಸ್ಟ್ ಎನಿಮಿ. ನೋಬಡಿ ಈಸ್ ಎನಿಮಿ, ಅವರ್ ಮೈಂಡ್ ಇಟ್ ಸೆಲ್ಫ್. ನೋಬಡಿ ಕ್ಯಾನ್ ಹಾರ್ಮ್ ಅಸ್, ಅವರ್ ಮೈಂಡ್ ಓನ್ಲಿ ಹಾರ್ಮಿಂಗ್ ಅಸ್. ಈ ರೀತಿ ಹೇಳ್ತಾ ಇದ್ರು. ಹಾಗೆ ನಮ್ಮ ಮೈಂಡೇ ನಮ್ಮನ್ನು, ಭಕ್ತಿಗೆ ಬಂದ ಮೇಲೆ ಕೂಡ ಮೈಂಡೇ ನಮ್ದು ಎನಿಮಿ. ಯಾಕೆಂದ್ರೆ ನಾವು ಕೇಳುವುದಿಲ್ಲ, ನಮ್ಗೆ ಇಷ್ಟ ಬಂದದ್ದು ಮಾಡುವಂಥದ್ದು ಇಲ್ಲ. ಎಸ್, ಹರೇ ಕೃಷ್ಣ. ಹಾಗಾಗಿ ಇಡೀ ರಾತ್ರಿ ಜಾಗರಣೆ ಮಾಡಿದ್ದಾರೆ. ಹಾಗಾಗಿ ಈ ಜಾಗರಣೆ ಟ್ರಾನ್ಸೆಂಡಲ್ ಜಾಗರಣೆ. ಈಗ ನಾವು ಕೂಡ ನಾಳೆ ನಾನು ಜಾಗರಣೆ ಮಾಡ್ತೇನೆ. ಜಾಗರಣೆ ಮಾಡುವುದು ನೆಕ್ಸ್ಟ್ ದಿವಸ ನಾವು ಎಂತ ಮಾಡ್ತೇವೆ? ನೆಕ್ಸ್ಟ್ ದಿವಸ ನಾವು ಹೆಬ್ಬಾವು ತರ ಮಲಗ್ತೇವೆ, ಇಲ್ಲದೆ ಎಂತಾದ್ರು ಟೋಟಲಿ ಹೀಗೆ ಇರ್ತೇವೆ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 329. दुई जना कृष्ण कथा कहे रात्रि दीने ಪರಮಾನಂದ ಗೆಲ ಪಂಚಶತ ದಿನೇ. ರಾಮದಾಯ ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳು ಹಗಲು ಮತ್ತು ರಾತ್ರಿ ಕೃಷ್ಣನ ಬಗ್ಗೆ ಮಾತನಾಡಿದರು. ಅವರು ಹೀಗೆ ಸಂತೋಷ 5 ರಿಂದ 7 ದಿವಸಗಳನ್ನು ಕಳೆದರು. ನೋಡಿ, 5 ರಿಂದ 7 ದಿವಸ ರಾತ್ರಿ ಆಗಲ್ಲ. ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನಾವು ಇದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಆಗಲ್ಲ. 1 ಗಂಟೆ ಕ್ಲಾಸೇ ನಾವು ತುಂಬಾ ಕಷ್ಟದಲ್ಲಿ ಕೇಳುವಂಥದ್ದು, ತುಂಬಾ ಕಷ್ಟದಲ್ಲಿ. ಮತ್ತೆ ರಾತ್ರಿ ಆಗಲ್ಲ ನಾವು ಎಲ್ಲಿ ನಮ್ಗೆ ಕೇಳಿಗೆ ಇಚ್ಛೆ ಬರ್ತದೆ? ಇಲ್ಲ, ತುಂಬಾ ಕಷ್ಟ. ಹಾಗಾಗಿ ಅನುಕರಣೆ ಮಾಡ್ಲಿಕ್ಕಿಲ್ಲ. ಪ್ಯೂರ್ ಡ್ಯೂಟೀಸ್ ಮಾಡಿದ ನಮ್ಗೆ ಮಾಡ್ಲಿಕ್ಕೆ, ಯಾಕಂದ್ರೆ ನಮ್ಮಲ್ಲಿ ಆ ಟೇಸ್ಟ್ ಇಲ್ಲ. ಮತ್ತೆ ನಮ್ಮಲ್ಲಿ ತುಂಬಾ ದೋಷಗಳುಂಟು. ಪ್ಯೂರ್ ಡ್ಯೂಟೀಸ್ ಹತ್ರ ಯಾವ ದೋಷ ಇಲ್ಲ. ಈಸ್ ಟೋಟಲಿ ಅಬ್ಸಾರ್ವ್. ಅವ್ರ ಸೆನ್ಸಸ್ ಕೂಡ ನಮ್ದು ಎಂತಂದ್ರೆ ಸೆನ್ಸಸ್, ಇಂದ್ರಿಯಗಳು ನಮ್ಮನ್ನು ಹರಾಸ್ ಮಾಡ್ತದೆ. ಆದ್ರೆ ಪ್ಯೂರ್ ಡ್ಯೂಟೀಸ್ ಆಗಿಲ್ಲ. ಈಸ್ ಟೋಟಲಿ ಇಂದ್ರಿಯಗಳು ಕಂಟ್ರೋಲ್ ಅಲ್ಲಿ ಉಂಟು. ಅಂತವರಿಗೆ ಮಾತು ಮಾಡ್ಲಿಕ್ಕೆ ಆಗ್ತದೆ. ದೇ ಆರ್ ಗೋಸ್ವಾಮೀಸ್. ಗೋಸ್ವಾಮಿ ಅಂದ್ರೆ ಹೂ ಇಸ್ ಮಾಸ್ಟರ್ ಆಫ್ ಸೆನ್ಸಸ್. ಅಂತವ್ರು ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ. ಹಗಲು ರಾತ್ರಿ ಕೃಷ್ಣ ಬಗ್ಗೆ ಮಾತನಾಡಿದ್ರು. ಶ್ಲೋಕ 330. ರಾಮಾನಂದ ಕಹೆ ಪ್ರಭು ತೋಮಾರ ಆಜ್ಞಾಪಾನ ರಾಜಾ ಕೆ ಲಿಖ್ಲು ನಾಮಿ ವಿನಯ ಕರಿಯ. ರಾಮದಾಸ್ ಹೇಳಿದರು, ನನ್ನ ಪ್ರಿಯ ಪ್ರಭುಗಳೇ, ನಾನು ಈಗಾಗಲೇ ವಿನಯಪೂರ್ವವಾಗಿ ರಾಜನಿಗೆ ಒಂದು ಪತ್ರವನ್ನು ಬರೆದಿದ್ದೇನೆ. ನೆಕ್ಸ್ಟ್ ಶ್ಲೋಕ 331. ರಾಜ ಮೋರ ಆಜ್ಞಾ ದಿಲೆ ನೀಲಾಚಲ ಯಾಯ್ತೆ ಚಲಿ ಬಾರ ಉದ್ಯೋಗ ಮೀಲ್ ಲಾಗಿಯಾಚೆ ಕರೀತೆ. ಅರಸನು ಜಗನ್ನಾಥಪುರಿಗೆ ಮರಳಿ ಬರಲು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಹೋಗಲು ನಾನು ವ್ಯವಸ್ಥೆಗಳನ್ನು ಮಾಡುತ್ತಿದ್ದೇನೆ. ಜಗನ್ನಾಥಪುರಿಗೆ ಹೋಗುವಂತ ವ್ಯವಸ್ಥೆ. ಶ್ಲೋಕ 332. ಪ್ರಭು ಕಹೆ ತಮೋರೆ ನಿಮಿತೆ ಆಗಮನ ತೋಮಾಲಾನ ನೀಲಾಚೆಲೆ ಕರೀಬ ಗಮನ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅನಂತರ ಹೇಳಿದರು, ಈ ಕಾರಣಕ್ಕಾಗಿ ನಾನು ಮರಳಿ ಬಂದಿದ್ದೇನೆ. ನಾನು ನಿಮ್ಮನ್ನು ಕರೆದುಕೊಂಡು ಜಗನ್ನಾಥಪುರಿಗೆ ಹೋಗಬೇಕೆಂದಿದ್ದೇನೆ. ನೋಡಿ, ಈಗ ರಮಾನಂದರಾಯ ಮತ್ತೆ ಚೈತನ್ಯ ಮಹಾಪ್ರಭುಗೆ ಇಚ್ಛೆ ಉಂಟು. ಎಂತ? ವಾಪಸ್ ರಮಾನಂದರಾಯನೊಟ್ಟಿಗೆ ಜಗನ್ನಾಥಪುರಿಗೆ ಹೋಗುವ ಇಚ್ಛೆ. ಶ್ಲೋಕ 333. ರಾಯ ಕಹೆ ಪ್ರಭು ಆಗೆ ಚಲ ನೀಲಾಚಲೆ ಮೋರ ಸಂಗೆ ಹಾತಿ ಗೋಡ ಸೈನ್ಯ ಕೋಲಾಹಲೆ. ರಾಮದಾಸ್ ಹೇಳಿದರು, ನನ್ನ ಪ್ರಿಯ ಪ್ರಭುಗಳೇ, ನೀವು ಒಬ್ಬರೇ ಜಗನ್ನಾಥಪುರಿಗೆ ಹೋಗಿರಿ. ಕಾರಣ, ನನ್ನ ಜೊತೆ ಹಲವು ಅಶ್ವಗಳು, ಆನೆಗಳು ಮತ್ತು ಸೈನಿಕರು ಇರುವರು.
ಅವರೆಲ್ಲರೂ ಗರ್ಜನೆ ಮಾಡುತ್ತಾ ಕೋಲಾಹಲವನ್ನು ಮಾಡುತ್ತಾರೆ. ನೀವು ಒಬ್ಬರೇ ಹೋಗಿ ನನ್ನೊಟ್ಟಿಗೆ ಅಶ್ವ ಆನೆ ಸೈನಿಕರಲ್ಲಿದ್ದಾರೆ. ಶ್ಲೋಕ 334. ದೀನದಾಸೇಹಿಯ ಸಬರಕಾರಿ ಸಮಾಧಾನ ತುಮರ ಪಾಚೆ ಪಾಚೆ ಅಮಿಕಾರಿ ಬಾ ಪ್ರಯಾಣ. ನಾನು 10 ದಿವಸಗಳಲ್ಲಿ ವ್ಯವಸ್ಥೆ ಮಾಡುತ್ತೇನೆ, ನಿಮ್ಮ ಹಿಂದೆ ವಿಳಂಬವಿಲ್ಲದೆ ನಾನು ನೀಲಾಚಲಕ್ಕೆ ಬರುತ್ತೇನೆ. 10 ದಿವಸಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಮತ್ತೆ ನಿಮ್ಮ ಹಿಂದೆ ಬರ್ತೇನೆ ನೀಲಾಚಲಕ್ಕೆ, ಜಗನ್ನಾಥಪುರಿಗೆ. 335. तबे महाप्रभु तान्रे आसीते आज्ञा दिया ನೀಲಾಚಲೆ ಚಲಿಲ ಪ್ರಭು ಆನಂದಿತ ಹಾನ. ರಮಣರಾಯರಿಗೆ ನೀಲಾಚಲಕ್ಕೆ ಬರುವಂತೆ ಆಜ್ಞೆ ಇತ್ತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗನ್ನಾಥಪುರಿಗೆ ಆನಂದದಿಂದ ಹೊರಟು. ಆಗ ಅವರಿಗೆ ಆಜ್ಞೆ ಕೊಡ್ತಾರೆ, ಮತ್ತೆ ಚೈತನ್ಯ ಮಹಾಪ್ರಭು ಹೋಗ್ತಾರೆ. ಶ್ಲೋಕ 336. हे पते पूर्व प्रभु कैला गमನ ಸೇಬತೆ ಚಲಿಲ ದೇಕಿ ಸರ್ವ ವೈಷ್ಣವ ಗಾಣ. ಶ್ರೀ ಚೈತನ್ಯ ಮಹಾಪ್ರಭುಗಳು ಮೊದಲು ವಿದ್ಯಾನಗರಕ್ಕೆ ಯಾವ ಹಾದಿಯಿಂದ ಹೋಗಿದ್ದಾರೋ ಅದೇ ಹಾದಿಯಿಂದ ಮರಳಿದರು. ಎಲ್ಲ ವೈಷ್ಣವರು ಆ ಯುದ್ಧಕ್ಕೆ ಅವರನ್ನು ಕಂಡರು. ಚೈತನ್ಯ ಮಹಾಪ್ರಭು ಹೋದ ದಾರಿಯಲ್ಲೇ ಹೋಗ್ತಾರೆ. ರಾಮಾನಂದರಾಯ. ಶ್ಲೋಕ 337. ಯಾ ನ್ಯಾಯ ಲೋಕ ಉಟೆ ಹರಿ ಧ್ವನಿಕರಿ ದೇಖಿ ಆನಂದಿತ ಮನ ಹೈಲ ಗೌರ ಹರಿ. ಎಲ್ಲೆಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೋದರು ಅಲ್ಲಲ್ಲಿ ಹರಿಯ ಪವಿತ್ರ ಹೆಸರು ಕಂಪಿಸ ಹತ್ತಿತು. ಇದನ್ನು ನೋಡಿ ಪ್ರಭುಗಳು ಅತ್ಯಂತ ಸಂತೋಷಪಟ್ಟರು. ಚೈತನ್ಯ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಹರಿಯ ಹೆಸರನ್ನು ಜೋರಾಗಿ ಹೇಳ್ತಾ ಇದ್ದಾರಂತೆ. ಇದು ಖುಷಿಯಾಗಿ ಚೈತನ್ಯ ಮಹಾಪ್ರಭುಗೆ. ಶ್ಲೋಕ 338. ಅಲಲ್ನಾಥೆ ಆಸಿ ಕೃಷ್ಣ ದಾಸೆ ಪಾತಾಯಿಲ ನಿತ್ಯಾನಂದ ಆದಿ ನಿಜ ಗಾಣೆ ಬೋಲಾಯಿಲ. ಪ್ರಭುಗಳು ಅಲಲ್ನಾಥ, ಇದು ಅಲಲ್ನಾಥವನ್ನು ತಲುಪಿದೊಡನೆ ಮುಂದೆ ತಮ್ಮ ಸೇವಕನಾದ ಕೃಷ್ಣದಾಸನನ್ನು ಕಳಿಸಿ ನಿತ್ಯಾನಂದ ಪ್ರಭುಗಳನ್ನು ಮತ್ತು ಆಪ್ತ ಸಂಗಡಿಗರನ್ನು ಕಳಿಸಿದರು. ಈಗ ಅಲರ್ನಾಥಿಗೆ ಹೋಗ್ತಾರೆ. ಅಲ್ಲಿ ಅವರ ಸೇವಕನಾದ ಕೃಷ್ಣದಾಸ್ ಅವರನ್ನು ಕಳಿಸ್ತಾರೆ. ಎಲ್ಲಿಗೆ? ನಿತ್ಯಾನಂದ ಪ್ರಭುಗಳು ಮತ್ತೆ ಆಪ್ತ ಸಂಗಡಿಗರನ್ನು ಕಳಿಸ್ಲಿಕ್ಕೆ. ಎಸ್, ಈಗ ತುಂಬಾ ಇಂಟ್ರೆಸ್ಟಿಂಗ್ ಉಂಟು. ಎಸ್, ಶ್ಲೋಕ 339. ಪ್ರಭುರಾಗಮನ ಶೂನಿ ನಿತ್ಯಾನಂದ ರಾಯ ಉತಿಯಾ ಚಲಿಲ ಪ್ರೇಮೆ ತೇಹ ನಾಹಿ ಪಾಯ. ಶ್ರೀ ಚೈತನ್ಯ ಮಹಾಪ್ರಭುಗಳು ಆಗಮಿಸುವವರು ಎಂಬ ವಾರ್ತೆಯನ್ನು ಕೇಳಿದ ನಿತ್ಯಾನಂದ ಪ್ರಭುಗಳು ಕೂಡಲೇ ಅವರನ್ನು ಕಾಣಲು ಬಂದರು. ನಿಜವಾಗಿಯೂ ದೈವೋನ್ಮಾದದಲ್ಲಿ ಅವರು ಅತ್ಯಂತ ಅಶಾಂತರಾಗಿದ್ದಾರೆ. ನೋಡಿ, ಇಮಿಡಿಯೇಟ್ ಬರ್ತಾರೆ ನಿತ್ಯಾನಂದ ಪ್ರಭು. ಎಷ್ಟು ಖುಷಿ ಆಗ್ತದೆ ನಿತ್ಯಾನಂದ ಪ್ರಭುಗೆ. ಶ್ಲೋಕ 340. ಜಗದಾನಂದ ದಾಮೋದರ ಪಂಡಿತ ಮುಕುಂದ ನಾಚಿಯ ಚಲಿಲ ದೇಹ ನಾದಾರೆ ಆನಂದ. ಶ್ರೀ ನಿತ್ಯಾನಂದರಾಯ, ಜಗದಾನಂದ, ದಾಮೋದರ ಪಂಡಿತ, ಮುಕುಂದ ಎಲ್ಲರೂ ಸಂತೋಷ ಭರಿತರಾಗಿ ಹಾದಿಯಲ್ಲಿ ಕುಣಿಯುತ್ತಾ ಬಂದು ಪ್ರಭುಗಳನ್ನು ಭೇಟಿಯಾಗುತ್ತಾರೆ. ತುಂಬಾ ಖುಷಿ, ಎಕ್ಸ್ಟ್ರಸಿಯಲ್ಲಿದ್ದಾರೆ. ನಿತ್ಯಾನಂದ ಪ್ರಭು, ಜಗದಾನಂದ, ದಾಮೋದರ ಪಂಡಿತ ಮತ್ತೆ ಮುಕುಂದ ಎಲ್ಲರೂ ಖುಷಿಯಲ್ಲಿದ್ದಾರೆ. ಚೈತನ್ಯ ಭೇಟಿ ಆಗ್ತಾರೆ. ಆಕ್ಚುಲಿ ಚೈತನ್ಯ ಪ್ರಭುಗೆ ಈ ಅವರ ಅಸೋಸಿಯೇಟ್ಸ್ ಅಂದ್ರೆ ಪಂಚಪ್ರಾಣ. ಅವರಿಗೆ ಕೂಡ ಹಾಗೆ ಚೈತನ್ಯ ಮಹಾಪ್ರಭು ಅಂದ್ರೆ ಪಂಚಪ್ರಾಣ. ಇದು ರೆಸಿಪ್ರೊಕೇಶನ್. ಅವ್ರಿಗೆ ಇವರು ಅಂದ್ರೆ ಪಂಚಪ್ರಾಣ, ಇವರಿಗೆ ಅವರು ಅಂದ್ರೆ ಪಂಚಪ್ರಾಣ. ಎಸ್, 341. ಗೋಪಿನಾಥ ಆಚಾರ್ಯ ಚಲಿಲ ಆನಂದಿತ ಹಾನ
ಪ್ರಭುರೇ ಮಿಲಿಲ ಸಭೆ ಪತೆ ಲಗ ಪಾನ. ಗೋಪಿನಾಥ ಆಚಾರ್ಯರು ಕೂಡ ಸಂತೋಷ ಭರಿತರಾದರು. ಎಸ್, ಗೋಪಿನಾಥ ಆಚಾರ್ಯರು ಯಾರು ಯಾರು ಹೇಳ್ತೀರಿ? ಒಂದ್ ನಿಮಿಷ. ಎಸ್, ಗೋಪಿನಾಥ ಆಚಾರ್ಯ ಅಂದ್ರೆ ಯಾರು ಯಾರು ಹೇಳ್ತೀರಿ? ಸಾರ್ವಭೌಮ ಭಟ್ಟಾಚಾರ್ಯರ ಭಾವ. ಎಸ್, ತಂಗಿ ಗಂಡ. ವೆರಿ ಗುಡ್, ವೆರಿ. ಈಗ ಗೋಪಿನಾಥ ಆಚಾರ್ಯರದು ವಾಟ್ ಈಸ್ ಹಿಸ್ ಅಚೀವ್ಮೆಂಟ್? ಎಸ್, ಯಾರು ಹೇಳ್ತೀರಿ? ಗೋಪಿನಾಥ ಆಚಾರ್ಯರ ಒಂದು ಅಚೀವ್ಮೆಂಟ್ ಯಾರಿಗಾದ್ರು ಹೇಳ್ಬೋದಾ? ಅವರು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಅವರು ಭಕ್ತರಾಗ್ಲಿಕ್ಕೆ ಅವರೇ ಕಾರಣ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಸ್, ಅವ್ರು ಮಾಯಾವತಿ ಆಗಿದ್ರು. ಯಾರು? ಸಾರ್ವಭೌಮ ಭಟ್ಟಾಚಾರ್ಯ. ಗೋಪಿನಾಥಾಚಾರ್ಯರ ಕೃಪೆಯಿಂದ ಅವರು ಆಗುವಂಥದ್ದು, ಭಕ್ತ ಡ್ಯೂಟಿ ಆಗುವಂಥದ್ದು. ಎಸ್, ಗೋಪಿನಾಥಾಚಾರ್ಯರು ಕೂಡ ಸಂತೋಷ ಭರಿತರಾದರು. ಅವರೆಲ್ಲರೂ ಪ್ರಭುಗಳನ್ನು ಕಾಣಲು ನಡೆದರು. ಕೊನೆಗೆ ಅವರು ಹಾದಿಯಲ್ಲಿ ಅವರನ್ನು ಸಂಧಿಸಿದರು. ನೋಡಿ, ಅವರಿಗೆ ಕೂಡ ತುಂಬಾ ಖುಷಿ ಆಗ್ತದೆ. ಇದು ತುಂಬಾ ಇಂಟ್ರೆಸ್ಟಿಂಗ್. ಹಾಗಾಗಿ ನನಗೆ ಮುಗಿಸ್ಲಿಕ್ಕೆ ಮನಸ್ಸಿಲ್ಲ. ನೋಡಿ, ಇಷ್ಟು ತನಕ ಹೋಗ್ತದೆ ನೋಡಿ. ಪ್ರಭು ಪ್ರೇಮ ವಿಶೇಷ ಭಯ ಕೈಲ ಆಲಿಂಗನ, ಪ್ರೇಮ ವಿಶೇಷ ಬೇಕರೆ ಆನಂದ ಕ್ರಂದನ. ಪ್ರಭುಗಳು ಪ್ರೇಮ ದೈವೋನ್ಮಾದದಲ್ಲಿ ಮುಳುಗಿ ಎಲ್ಲರನ್ನು ಅಪ್ಪಿಕೊಂಡ. ನೋಡಿ, ಎಲ್ಲರನ್ನು. ಯಾವಾಗ ನಮಗೆ ಚಿತ್ರಣ ನಮ್ಮನ್ನು ಅಪ್ಪಿಕೊಳ್ಳುವಂಥದ್ದು? ಯಾವಾಗ? ವ್ಯಾನ್ ದ ಡೇ ವಿಲ್ ಕಮ್. ಇದು ಮಾಮೂಲಿ ಚೈತನ್ಯ ಎಲ್ಲರನ್ನು ಅಪ್ಪಿಕೊಳ್ಳುವುದಿಲ್ಲ. ನಾವು ಎಂತಂದ್ರೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗ್ಬೇಕು. ಅಡ್ವಾನ್ಸ್ ಆದ ಮೇಲೆ ಮತ್ತೆ ಅಪ್ಪಿಕೊಳ್ತಾರೆ, ಖಂಡಿತ. ಇದರಲ್ಲಿ ಇನ್ನೊಂದು ಮಾತಿಲ್ಲ. ಆದ್ರೆ ಅಡ್ವಾನ್ಸ್ ಹೇಗೆ ಆಗುವಂಥದ್ದು? ಒಳಗಿರುವ ಎಲ್ಲ ಕಲ್ಮಶಗಳು ಹೊರಗೆ ಬರಬೇಕು. ತುಂಬಾ ಕಲ್ಮಶಗಳು ಉಂಟು, ತುಂಬಾ ಉಂಟು, ಅಂಟಿಕೊಂಡಿದೆ, ಗಟ್ಟಿಯಾಗಿ ಅಂಟಿಕೊಂಡಿದೆ. ಹಾಗಾಗಿ ಇದೆಲ್ಲ ಹೋಗ್ಬೇಕು. ಪ್ರಭುಪಾದ ಹೇಳುವಂಥದ್ದು, ಈಗ ಈಗ ನಿಮ್ಗೆ ನಾನೊಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ನಿಮ್ಮ ಮನೆಗೆ ಒಬ್ರು ಗೆಸ್ಟ್ ಬಂದಿದ್ದಾರೆ. ಈಗ ಸಪೋಸ್ ನಿಮ್ಗೆ ಒಂದು 3 ವರ್ಷದ ಮಗು ಉಂಟು. ಈಗ 3 ವರ್ಷದ ಮಗುವಿದು ಎಲ್ಲ ಆಟದ ಸಾಮಾನು ಸೋಫಾದಲ್ಲಿ ಉಂಟು, ಎಲ್ಲ ಚೇರ್ ಅಲ್ಲಿ ಉಂಟು. ಮತ್ತೆ ಮಗುವಿದು ಯಾವುದು ಟೀ ಶರ್ಟ್ ಮತ್ತೆ ಶಾರ್ಟ್ಸ್, ಮಗುವಿದ ಅಂಡರ್ವೇರ್ ಎಲ್ಲ ಎಲ್ಲ ಆಚೆ ಗಲೀಜಿ ಫುಲ್ ಉಂಟು. ಗೆಸ್ಟ್ ಬಂದಿದ್ದಾರೆ. ಈಗ ನೀವು ಹೇಳ್ತೀರಿ ಕೂತ್ಕೊಳ್ಳಿ ಅಂತ. ಅವ್ರು ಎಲ್ಲಿ ಕೂತ್ಕೊಳ್ಳುವಂಥದ್ದು? ಆಗ್ತದೆ ಕೂತ್ಕೊಳ್ಳಿಕ್ಕೆ? ತೆಗೆದು ಕೂರಿಸ್ಬೇಕು. ಅದೆಲ್ಲ ತೆಗೆದು ಕೂರಿಸ್ಬೇಕು. ಈಗ ತುಂಬಾ ಗಲೀಜು ಉಂಟು. ಅಂದ್ರೆ ತುಂಬಾ ಎಂತ ಅವನ ಆಟ ಸಾಮಾನು ಎಲ್ಲ ಗಲೀಜು, ಅಂದ್ರೆ ತುಂಬಾ ಗಲೀಜು ಉಂಟು. ಅದು 1 ಗಂಟೆ ಕೆಲಸ ಬೇಕು ನಿಮ್ಗೆ ಅದು ಎಲ್ಲ ಸರಿ ಮಾಡ್ಲಿಕ್ಕೆ. ಒಂದ್ ಕಡೆ ಒಂದ್ ಮೂಲೆಗೆ ಅಂದ್ರೆ ತಿಂದು ಹಾಕಿದಾನೆ, ಎಲ್ಲ ಗಲೀಜು ಉಂಟು, ಎಲ್ಲ ಫುಲ್. ಈಗ ಎಂತ ಮಾಡುವಂತದ್ದು? ಹಂಗಾಗುತ್ತೆ. ಚೊಕ್ಕ ಮಾಡ್ಕೊಂಡೆ ಕೂರಿಸ್ಬೇಕು. ಅದೆಲ್ಲ ಚೊಕ್ಕ ಮಾಡಿ ಕೂರಿಸ್ಬೇಕು. ಈಗ ಹಾಗೆ ಬಂದವರನ್ನು ಕೂರಿಸಿದ್ರೆ ಎಂತ ಆಗ್ತದೆ? ಕೂತ್ಕೊಳ್ಳಕ್ ಆಗೋದಿಲ್ಲ ಅವರಿಗೆ. ಕೂತ್ಕೊಳ್ಳಕ್ ಆಗೋದೇ ಇಲ್ಲ. ಎಸ್, ಹಾಗೆ ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಈಗ ನಮ್ಮ ಒಳಗೆ ಕೂತ್ಕೊಳ್ಳುವುದಿಲ್ಲ. ಕೃಷ್ಣ ಇದ್ದಾನೆ, ಆದ್ರೆ ಕೃಷ್ಣ ಎಂತ ಹೇಳುವಂತದ್ದು, ಕೃಷ್ಣನಿಗೆ ನಾವು ಒಳ್ಳೆ ಆಸನ ಮಾಡ್ಬೇಕು. ಒಳ್ಳೆ ಆಸನ ಅಂದ್ರೆ ಒಳಗಿರುವ ಎಲ್ಲ ಕಲ್ಮಶ ಹೊರಗೆ ಬರ್ಬೇಕು. ಈಗ ತುಂಬಿ ತುಳುಕ್ತಾ ಉಂಟು ಒಳಗೆ ಕಲ್ಮಶಗಳು. ಹೇಗೆ ಕೂತ್ಕೊಳ್ಳುವಂಥದ್ದು? ಈ ಕಂಡೀಷನ್ ಅಲ್ಲಿ ಹೇಗೆ ನಮ್ಗೆ ಚೈತನ್ಯ ನಮ್ಮನ್ನು ಹಗ್ ಮಾಡುವಂಥದ್ದು? ನಮ್ಮ ಕಂಡೀಷನ್ ಈಗ ಪೆಥೆಟಿಕ್ ಅಂದ್ರೆ ಒಬ್ಬ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಅಸೂಯೆ, ಹೊಟ್ಟೆ ಕಿಚ್ಚು, ಇದೆಲ್ಲ ತುಂಬಾ ತೀವ್ರವಾಗಿ ಉಂಟು. ಎಲ್ಲಿ ಕೂತ್ಕೊಳ್ಳುವಂಥದ್ದು ಕೃಷ್ಣ? ಯಾರಿಗೆಲ್ಲ ಇದುಂಟು ಕೃಷ್ಣ ನೋಡುದೇ ಇಲ್ಲ ಅಂತ, ಅವರನ್ನು ನೋಡುದೇ ಇಲ್ಲ. ಇದೆಲ್ಲ ಹೋಗ್ಬೇಕು. ಅದೆಲ್ಲ ಹೋದ ಮೇಲೆ ಮತ್ತೆ ಕೂತ್ಕೊಳ್ತಾರೆ, ಅದಕ್ಕಿಂತ ಮುಂಚೆ ಕೂತ್ಕೊಳ್ಳುವುದಿಲ್ಲ. ಹೋದ ಮೇಲೆ ಹಗ್ ಮಾಡ್ತಾರೆ, ಅಪ್ಪಿಕೊಳ್ತಾರೆ. ಯಾರಿಗೆ ಇಲ್ಲ ಅವರನ್ನ ಅಪ್ಪಿಕೊಳ್ತಾರೆ. ಹಾಗಾಗಿ ಸುಲಭದ ಕೆಲಸ ಅಲ್ಲ ಅಪ್ಪಿಕೊಳ್ಳುವಂಥದ್ದು.
ಕೆಲವೊಮ್ಮೆ ನಮ್ಗೆ ಇದನ್ನು ನೋಡುವಾಗ ಯಾವಾಗ ನಮ್ಗೆ ಡಿಸೈರ್ ಆದ್ರೆ ಇದೆಲ್ಲ ಹೋಗ್ಬೇಕಂತ ಕಲ್ಮಶಗಳು ಹೋಗ್ತದೆ, ಗ್ರಾಜುವಲಿ ಹೋಗ್ತದೆ, ಹಂತ ಹಂತವಾಗಿ. ಹೇಗೆ ಅಂದ್ರೆ, ಈಗ ಸಪೋಸ್ ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಓಕೆ, ಇದನ್ನು ಈ ಎಕ್ಸಾಂಪಲ್ ಅಲ್ಲಿ ಇಲ್ಲಿಗೆ ಮುಗಿಸುವ, ಇನ್ನು ತುಂಬಾ ಇಂಟ್ರೆಸ್ಟಿಂಗ್ ಉಂಟು, ನಾಳೆ ನೋಡುವ. ಓಕೆ, ಎಕ್ಸಾಂಪಲ್ ಎಂತ ಅಂದ್ರೆ, ಈಗ ನಿಮ್ಮ ಮಗ 10th ಸ್ಟ್ಯಾಂಡರ್ಡ್, ಈಗ ಅವನಿಗೆ ಮಿಡ್ ಟರ್ಮ್ ಎಕ್ಸಾಮ್ ಆಯ್ತು ಮೊನ್ನೆ ಎಕ್ಸಾಮ್ ಆಗುವಾಗ ಅವನ ಮಾರ್ಕ್ಸ್ 180, 625 ಅಲ್ಲಿ 180, 180 ಎಲ್ಲದರಲ್ಲೂ ಫೇಲ್. ಈಗ ನಿಮ್ಮ ಇಚ್ಛೆ ಅಂತ ಅಂದ್ರೆ ಮಗನನ್ನು ಫಸ್ಟ್ PUC ಸೈನ್ಸ್ಗೆ ಹಾಕ್ಲಿಕ್ಕೆ, ಫಸ್ಟ್ PUC 10th ಆದ ಮೇಲೆ ಸೈನ್ಸ್ಗೆ, ಅದು ಕೂಡ PCMB. ಇದು ಸಾಧ್ಯವಾ? ಸಾಧ್ಯ ಇಲ್ಲ. ಸುಳ್ದವ್ರು ಯಾರಾದ್ರೂ ಹೇಳ್ತೀರಾ? ಸ್ವಲ್ಪ ಟ್ಯೂಷನ್ ಎಲ್ಲ ಕಳಿಸಿ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಹೋಗ್ಬೇಕು. ಆಗಲ್ಲ. ಇಂಪ್ರೂವ್ ಮಾಡಿ ಹೇಗೆ? ಎಷ್ಟು ಇಂಪ್ರೂವ್? ಇನ್ನು 6 ತಿಂಗಳು ಇರುವಂತದ್ದು. ಏಪ್ರಿಲ್ ಅಲ್ಲಿ ಎಕ್ಸಾಮ್, 10th ಎಕ್ಸಾಮ್. ಹೇಗೆ ಮಾಡ್ಲಿಕ್ಕೆ ಆಗ್ತದೆ? ಹೇಗೆ? ನೀವೊಂದು ಅದಕ್ಕೆ ಒಂದು ಉಪಾಯ ಹೇಳಿ ನೋಡುವ, ಹೇಗೆ ಆಗ್ತದೆ? ಟ್ಯೂಷನ್ ಕಳಿಸಿ ಎಲ್ಲ ಹೇಗೆ, ಎಷ್ಟು ಮಾಡುವಂತ, ಎಷ್ಟು ಮಾರ್ಕ್ಸ್ ತೆಗಿಬಹುದು? 180ರಿಂದ ಎಷ್ಟು ತೆಗಿಬಹುದು ಟ್ಯೂಷನ್ಗೆಲ್ಲ ಹಾಕಿ? 300ಕ್ಕೆ ಮಾಡ್ಬೋದಾ? 120 ಎಕ್ಸ್ಟ್ರಾ ತೆಗಿಸಬಹುದು ಕಷ್ಟಪಟ್ಟು. ಡಬಲ್ ಆಗುತ್ತೆ ಅಷ್ಟೇ. ಡಬಲ್ ಆಗ್ಬೋದು. ಓಕೆ, ಎಸ್. ಹಾಗಾಗಿ ನನ್ನ ಎಕ್ಸಾಂಪಲ್ ಯಾಕೆ ಹೇಳಿದ ಅಂದ್ರೆ, ಹಂತ ಹಂತವಾಗಿ ಸ್ಲೋ ಆಗಿ, ಈಗ ಹೇಗಂದ್ರೆ ಅವ 180 ಉಂಟು, ಈಗ ನೀವು ಒಮ್ಮೆಲೆ ಅವನಿಗೆ ನೀನು 500 ಮಾರ್ಕ್ ತೆಗಿಬೇಕು ಮತ್ತೆ ನೀನು PCMBಗೆ ಸೇರ್ಬೇಕು, ಆಗುದಿಲ್ಲ. ಈಗ ನೀವೆಂತಂದ್ರೆ ನೀನು 300 ಮಾರ್ಕ್ ತೆಗಿ, ಮತ್ತೆ ಫಸ್ಟ್ PUC ಆರ್ಟ್ಸ್ಗೆ ಸೇರು, ಮತ್ತೆ LLB ಮಾಡು. ಆರ್ಟ್ಸ್ ಅಲ್ಲಿ ಸ್ವಲ್ಪ ಅವನಿಗೆ ಅವನ ಹಿಂದೆ ಇದ್ದು ಅವನಿಗೆ ವಾಪಸ್ ಅಲ್ಲಿ ಟ್ಯೂಷನ್ ಹಾಕಿ ಸ್ವಲ್ಪ ಮಾರ್ಕ್ ಜಾಸ್ತಿ ತೆಗೆಯುವಾಗೆ 600 ಒಂದು 400 ತೆಗೆಯುವ, 300 ತೆಗಿತಾನೆ, 400 ತೆಗೆಯುವಾಗೆ, ಹಾಗೆ 400 ತೆಗೆದು ಮತ್ತೆ LLB ಅಲ್ಲಿ ವಾಪಸ್ ಅವನಿಗೆ ಟ್ಯೂಷನ್ಗೆ ಹಾಕಿ ಅಲ್ಲಿ ಸ್ವಲ್ಪ 450 ಸ್ವಲ್ಪ ಜಾಸ್ತಿ ಮಾರ್ಕ್ ತೆಗೆಯುವಾಗೆ, ಈ ರೀತಿ ಮಾಡ್ಬೇಕು ಗ್ರಾಜುವಲಿ. ಅದೇ ರೀತಿ ನಾವು ಕೂಡ, ನಮ್ಮಲ್ಲಿ ತುಂಬಾ ಕೊಳಕುಂಟು, ಇದು ಒಮ್ಮೆಲೆ ಹೋಗುವುದಿಲ್ಲ, ಗ್ರಾಜುವಲಿ ಹೋಗ್ತದೆ, ಹಂತ ಹಂತವಾಗಿ ಸ್ವಲ್ಪ 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 ಹೋಗ್ತದೆ. ಯಾಕೆಂದ್ರೆ ನೋಡಿ, ಈಗ ನಾವು ಈ ಕೊರೋನಾ ಆದ ಮೇಲೆ ನಾವು ಬಂದಿದ್ದೇವೆ, ಈ ಆನ್ಲೈನ್ ಕ್ಲಾಸಿನ ಕೃಷ್ಣ ಬಗ್ಗೆ ಬಂದಿದ್ದೇವೆ, ನಾವು ಕೋಟಿ ಜನ್ಮ ತೆಗೆದಿದ್ದೇವೆ. ಈ ಕೋಟಿ ಜನ್ಮದಲ್ಲಿ ಇದೆಲ್ಲ ಅಂಟಿಕೊಂಡಿದೆ ಒಳಗೆ, ಸುಲಭದಲ್ಲಿ ಬಿಡುವುದಿಲ್ಲ, ಅದು ಹೋಗ್ತದೆ, ಆದ್ರೆ ಮೆಲ್ಲ ಮೆಲ್ಲನೆ ಹೋಗ್ತದೆ. ಹಾಗಾಗಿ ಫುಲ್ಲು ಹೋದ ಮೇಲೆ ಆಗ ನಾವು ನಮ್ಮ ಕೃಷ್ಣ ಬಗ್ಗೆ ತುಂಬಾ ಉನ್ನತ ಮಟ್ಟದ ಕೃಷ್ಣ ಬಗ್ಗೆ, ಈಗ ಅಲ್ಲ. ಅದು ಕೆಲವೊಮ್ಮೆ ಆಗ್ಬೋದು, ಚೇತನ್ ಬಾಬು ಯಾವಾಗ ನೀವು ನನ್ನನ್ನು ಅಪ್ತೀರಿ? ಈಗ ಇಲ್ಲಿ ಅಪ್ಪಿಕೊಂಡಿದ್ದಾರೆ ಎಲ್ಲ, ಮುಕುಂದನನ್ನು ಅಪ್ಪಿಕೊಂಡಿದ್ರು, ಮತ್ತೆ ನಿತ್ಯಾನಂದ ಪ್ರಭುವನ್ನು ಅಪ್ಪಿಕೊಂಡ್ರು, ಮತ್ತೆ ಜಗದಾನಂದನನ್ನು, ದಾಮೋದರ, ಇವರೆಲ್ಲ ಅಪ್ಪಿಕೊಂಡ್ರು. ಹಾಗೆ ನಮ್ಮನ್ನು ಯಾವಾಗ ಅಪ್ಪಿಕೊಳ್ಳುವಂಥದ್ದು? ಇದು ವಿಚಾರ ನಮಗೆ ಬರ್ಬೋದು. ಅಪ್ಪಿಕೊಳ್ತಾರೆ, ಆದ್ರೆ ಒಳಗಿರುವ ಎಲ್ಲ ಕಲ್ಮಶಗಳು ಹೊರಗೆ ಹೋಗ್ಬೇಕು. ಕಲ್ಮಶವಿದ್ದು ಅಪ್ಪಿಕೊಳ್ಳುವುದಿಲ್ಲ, ಕಲ್ಮಶ ಹೋದ ಮೇಲೆ ಅಪ್ಪಿಕೊಳ್ತಾರೆ. ಎಸ್, ಹರೇ ಕೃಷ್ಣ. ದಯವಿಟ್ಟು ಕ್ಷಮಿಸಿ, ಸ್ವಲ್ಪ ಟೈಮ್ ಜಾಸ್ತಿ ಮಾಡಿದೆ. ಎಸ್, ಹರೇ ಕೃಷ್ಣ. ತುಂಬಾ ಇಂಟ್ರೆಸ್ಟಿಂಗ್ ಉಂಟು, ನಾಳೆ ನೋಡುವ. ಹರೇ ಕೃಷ್ಣ. ಯಾರು ಪ್ರಶ್ನೆ ಉಂಟಾ? ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು. ಓಕೆ, ಎಂತಂದ್ರೆ ಈ ವೀಕೆಂಡ್ಗೆ ನಾನು ಸ್ಟಾಪ್ ಮಾಡ್ತೇನೆ. ಎಂತಂದ್ರೆ ನನಗೆ ತುಳುವಲ್ಲಿ ಒಂದು ಕ್ಲಾಸ್ ತೆಗಿಲಿಕ್ಕೆ ಹೇಳಿದ್ದಾರೆ, ಕನ್ನಡದಲ್ಲಿ ಬೆಳಿಗ್ಗೆ ಭಾಗವತ ಮಾಡ್ತೇನೆ, ಮತ್ತೆ ಸಂಜೆ ತುಳುವಲ್ಲಿ. ಹಾಗಾಗಿ ಮೋಸ್ಟ್ಲಿ ಈ ವೀಕೆಂಡ್ ನಂತರ ಈ ಚೈತನ್ಯ ಚರಿತಾಮೃತ ಮತ್ತೆ ಯಾರು ಸಂಗೀತಮಯ ಮತ್ತೆ ಇವರು ಯಾರು ಮಧುಮಯಿ ಕೃಷ್ಣಕಾಂತ ದೇವದಾಸಿ, ನೀವು ಅದನ್ನು ಕಂಟಿನ್ಯೂ ಮಾಡ್ಬೋದು. ಹಾಗೆ ಮೋಸ್ಟ್ಲಿ ಈ ಫ್ರೈಡೆಗೆ ಅಂದ್ರೆ ಇದನ್ನು ನಾನು ಮುಗಿಸ್ತೇನೆ, ಈ ಚಾಪ್ಟರ್ ಮುಗಿಸಿ ಮತ್ತೆ ನೀವು
ನೋಡ್ಬೋದು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ, ಯಾರು ಪ್ರಶ್ನೆ ಉಂಟಾ? ಓಕೆ, ನಾವು ಮುಕ್ತಾಯ ಮಾಡುವ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ